ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮಧುರ ಕನ್ನಡ ಕಲಿಯೋಣ ಚಾನಲಿಗೆ ಸ್ವಾಗತ. ಇಂದಿನ ತರಗತಿನಲ್ಲಿ ನಾವು 8ನೇ ಗದ್ಯಪಾಠ ಆದಂತಹ ಹರಲೀಲೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡುವ. ಇದನ್ನು ರಚಿಸಿರ್ತಕ್ಕಂತಹ ಮಹಾಕವಿ ಯಾರು? ಹರಿಹರ. ಬನ್ನಿ ಮಕ್ಕಳೇ, ಇವರ ಪರಿಚಯವನ್ನು ಮಾಡಿಕೊಳ್ಳುವ. ಕವಿ ಹರಿಹರ. ಕಾಲ ಕ್ರಿಸ್ತಶಕ 1200. ಅಂದರೆ ಇವರು ಹುಟ್ಟಿರ್ತಕ್ಕಂಥದ್ದು 12ನೇ ಶತಮಾನದ ಕೊನೆ ಹಾಗೂ 13ನೇ ಶತಮಾನದ ಆದಿ ಅಂತ ಹೇಳಬಹುದು. ಈತನ ಸ್ಥಳ ಹಂಪೆ. ಅಂದರೆ ಮಕ್ಕಳೇ, ಇವರು ತುಂಗಭದ್ರಾ ನದಿಯ ಸಮೀಪದಲ್ಲಿರ್ತಕ್ಕಂತಹ ಹಂಪೆಯಲ್ಲಿ ಹುಟ್ಟಿ ಬೆಳೆದವರು. ಪಂಪಾ ವಿರೂಪಾಕ್ಷನ ಮಹಾಭಕ್ತನಾಗಿರ್ತಕ್ಕಂಥವರು ಇವರು. ಹಾಗೂ ಈ ಪರಿಸರವು ಅವರಿಗೆ ಜೀವನ ಹಾಗೂ ಕೃತಿ ರಚನೆಯ ಮೇಲೆ ಅಪಾರ ಪ್ರಭಾವವನ್ನು ಬೀರಿತ್ತು. ಪಂಪಾ ವಿರೂಪಾಕ್ಷನಲ್ಲಿ ಈತನಿಗೆ ವಿಶೇಷವಾದ ಭಕ್ತಿ ಇದ್ದಿತ್ತು. ಆ ಅಂಕಿತದಲ್ಲಿಯೇ ಇವರ ಕಾವ್ಯ ರಚನೆ ಮಾಡಿದ್ದಾರೆ. ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ. ಹಾಗೂ ಇವರು ರಚಿಸಿರ್ತಕ್ಕಂತಹ ಕೃತಿಗಳನ್ನ ನೋಡೋದಾದರೆ ಪಂಪಾ ಶತಕ, ರಕ್ಷಾ ಶತಕ, ಮುಡಿಗೆಯ ಅಷ್ಟಕ ಇವುಗಳನ್ನು ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾರೆ. ಹಾಗೂ ಗಿರಿಜಾ ಕಲ್ಯಾಣ ಎನ್ನುವಂತಹ ಕಾವ್ಯವನ್ನು ರಚಿಸಿದ್ದಾರೆ. ಇದು ಚಂಪು ಕೃತಿ ಪರಂಪರೆಯಲ್ಲಿ ರಚಿತವಾಗಿದೆ. ಹಾಗೂ ಬಸವರಾಜ ದೇವರ ರಗಳೆ. ಹೀಗೆ ಇವರು ರಗಳೆಯ ಕವಿ ಅಂತಲೇ ಹೇಳಬಹುದು. ರಗಳೆ ಅಂದರೆ ಮಕ್ಕಳೇ ಒಂದು ಛಂದಸ್ಸಿನ ಪ್ರಕಾರ. ಅದು ರಗಟ ಅನ್ನುವಂತಹ ಒಂದು ಸಂಸ್ಕೃತ ಪದದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಸಾಲುಗಳ ನಿಯಮ ಇರುವುದಿಲ್ಲ. ನಾವು ಹೇಗೆ ಕಂದ ಪದ್ಯದಲ್ಲಿ ಸಾಲುಗಳ ನಿಯಮ ಉಂಟು, ಆದರೆ ರಗಳೆ ಇಲ್ಲಿ ಸಾಲುಗಳ ನಿಯಮವೇನೂ ಇರುವುದಿಲ್ಲ. ಬಿರುದು ರಗಳೆ ಕವಿ. ಹಾಗೂ ಈ ಗದ್ಯಪಾಠವನ್ನು ಆರಿಸಿರ್ತಕ್ಕಂತಹ ಆಕರ ಕೃತಿ ನಂಬಿಯಣ್ಣನ ರಗಳೆ. ಮಕ್ಕಳೇ, ಈಗ ಅಭ್ಯಾಸ ನೋಡುವ. ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರೇನು? ಇದಕ್ಕೆ ಉತ್ತರ, ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರು ಪುಷ್ಪದತ್ತ. ಏನವನ ಹೆಸರು? ಪುಷ್ಪದತ್ತ. ಎರಡನೇ ಪ್ರಶ್ನೆ, ಹರಲೀಲೆ ಪಾಠದ ಮೂಲ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಉತ್ತರ, ಹರಲೀಲೆ ಪಾಠದ ಮೂಲ ಕೃತಿ ನಂಬಿಯಣ್ಣನ ರಗಳೆ. ಈಗ ಮೂರನೇ ಪ್ರಶ್ನೆ, ಹರಲೀಲೆ ಪಾಠದ ಕವಿಯ ಹೆಸರೇನು? ಉತ್ತರ, ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ. ನಾಲ್ಕನೇ ಪ್ರಶ್ನೆ, ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ಉತ್ತರ, ಗಿರಿಜೆ ಮಂದಿರದಲ್ಲಿರಬೇಕೆಂದು ಶಿವನು ತಿಳಿಸಿದನು. ಐದನೇ ಪ್ರಶ್ನೆ, ಹರಿಹರ ಬರೆದಿರುವ 2 ಕೃತಿಗಳನ್ನು ತಿಳಿಸಿ. ಉತ್ತರ, ಪಂಪಾ ಶತಕ, ರಕ್ಷಾ ಶತಕ, ಗಿರಿಜಾ ಕಲ್ಯಾಣ ಅದು ಚಂಪು ಕೃತಿ, ಮುಡಿಗೆಯ ಅಷ್ಟಕ, ಬಸವರಾಜ ದೇವರ ರಗಳೆ ಇವು ಹರಿಹರನ ಪ್ರಮುಖ ಕೃತಿಗಳು. ಮಕ್ಕಳೇ, ನಾವು 2 ಕೃತಿಗಳನ್ನೆಲ್ಲ ಸುಮಾರು ಪ್ರಮುಖ ಕೃತಿಗಳನ್ನು ನಾವು ಹೇಳಬೇಕಾಗಿ ಬರ್ತದೆ. ಈಗ ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? ಉತ್ತರ, ವಿರೂಪಾಕ್ಷನು ಗಿರಿಜೆಗೆ, ದೇವಿ ಕೇಳು, ನಮ್ಮ ರುದ್ರಗಣನಾದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ನಾಮದಿಂದ ಸಂಸಾರ ಬಂಧನದಲ್ಲಿ ಕೆಟ್ಟು ಹೋಗಲಣಿಯಾಗಿದ್ದಾನೆ. ನಾವು ಕಳುಹಿಸಿದ ರುದ್ರಕನ್ನಿಕೆಯರು ಪರವೆ ಮತ್ತು ಸಂಕಿಲೆ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಹುಟ್ಟಿದ್ದಾರೆ. ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರುವೆನು ಎಂದು ಹೇಳಿದನು. ಎರಡನೇ ಪ್ರಶ್ನೆ, ಚೋಳ ದೇಶದಲ್ಲಿದ್ದ 3 ಗ್ರಾಮಗಳನ್ನು ಹೆಸರಿಸಿ. ಉತ್ತರ, ಚೋಳ ದೇಶದಲ್ಲಿ ಮಣಮಂದಪುತ್ತೂರು, ತಿರುವಾರೂರು ಹಾಗೂ ತಿರುವತ್ತಿಯೂರು ಎಂಬ 3 ಗ್ರಾಮಗಳಿದ್ದವು. ಮೂರನೇ ಪ್ರಶ್ನೆ, ವೃದ್ಧ ಮಾಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಉತ್ತರ, ವೃದ್ಧ ಮಾಹೇಶ್ವರನು ಕೆಮ್ಮುತ್ತಾ ಕೋಲನ್ನೂರಿ ನಡೆಯುತ್ತಾ ಗೋರ್ ಗೋರ್ ಎಂದು ಸದ್ದು ಮಾಡುತ್ತಾ ಶಿಥಿಲವಾದಂತಹ ಧ್ವನಿಯಿಂದ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಎನ್ನುತ್ತಿದ್ದನು. 4ನೇ ಪ್ರಶ್ನೆ ನೋಡುವ.
ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು. ಉತ್ತರ: ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ಅಲ್ಲಿ ನೆರೆದಿದ್ದ ಜನರೆಲ್ಲ ಈ ವೃದ್ಧ ಬ್ರಾಹ್ಮಣನನ್ನು, ಮುಪ್ಪಿನ ಮೂರ್ಖನನ್ನು, ಗೌತಮನ ಗೋವನ್ನು, ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಹತ್ಯಾ ದೋಷಿಯನ್ನು ಒಳಗೆ ಬಿಟ್ಟವರಾರು? ಕರೆದು ತಂದವರು ಯಾರು? ಇದು ಅಪಶಕುನ. ಇನ್ನೇನು ಈ ಮದುವೆ ಸರಿಯಾಗುವುದಿಲ್ಲ ಎಂದು ಮಾತನಾಡಿಕೊಂಡರು. ಮಕ್ಕಳೇ, ಈಗ ಈ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ 4ರಿಂದ 5 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ನೋಡುವ. ಶಿವನು ವೃದ್ಧ ಮಾಹೇಶ್ವರನಾಗಿ ವೇಷ ಧರಿಸಲು ಕಾರಣವೇನು? ಉತ್ತರ: ಕೈಲಾಸದಲ್ಲಿಯ ಪುಷ್ಪದತ್ತನು ತೋಟದಲ್ಲಿ ಹೂ ಕೊಯ್ಯುತ್ತಿರುವಾಗ ಅಲ್ಲಿನ ರುದ್ರಕನ್ನಿಕೆಯರನ್ನು ಕಂಡು ಮೋಹಗೊಳ್ಳುತ್ತಾನೆ. ಶಿವನು ಈ ವಿಷಯ ತಿಳಿದು ಅಸಮಾಧಾನಗೊಂಡು ಕೈಲಾಸದಲ್ಲಿರುವುದು ಅಪರಾಧಿಗಳಿಗೆ ಯೋಗ್ಯವಲ್ಲ ಎಂದು ಭೂಮಿಯಲ್ಲಿ ನರನಾಗಿ ಹುಟ್ಟಿ ಸಂಸಾರ ವಾಸನೆಯನ್ನು ಕಳೆದುಕೊಂಡು ಬಾ ಎಂದು ಶಾಪವೀಯುತ್ತಾನೆ. ರುದ್ರಕನ್ನಿಕೆಯರು ಶಿವನ ಶಾಪದ ಫಲವಾಗಿ ಭೂಮಿಯಲ್ಲಿ ಹುಟ್ಟುತ್ತಾರೆ. ಮಣಮಂದ ಪುತ್ತೂರು ಎಂಬ ಚೋಳನಾಡಿನಲ್ಲಿ ಪುಷ್ಪದತ್ತನು ನಂಬಿಯಣ್ಣನಾಗಿಯೂ ರುದ್ರಕನ್ನಿಕೆಯರು ಪರವೇಸಂಕಿಲೆಯರಾಗಿ ಜನಿಸುತ್ತಾರೆ. ಇವರ ವಿವಾಹ ಏರ್ಪಡುತ್ತದೆ. ಅದನ್ನು ಕೆಡಿಸಲು ಶಿವನು ಮಾಯೆಯಿಂದ ವೃದ್ಧ ಬ್ರಾಹ್ಮಣ ವೇಷ ಧರಿಸುತ್ತಾನೆ. ಈಗ 2ನೇ ಪ್ರಶ್ನೆ ನೋಡುವ. ವೃದ್ಧ ಮಹೇಶ್ವರನನ್ನು ಕವಿ ಹೇಗೆ ವರ್ಣಿಸಿದ್ದಾನೆ ಅಂತ ಕೇಳಿದ್ದಾರೆ. ಉತ್ತರ: ವೃದ್ಧ ಮಹೇಶ್ವರನನ್ನು ಕವಿಯು ತುಂಬ ಚಿತ್ರವತ್ತಾಗಿ ವರ್ಣಿಸಿದ್ದಾನೆ. ಪಾದದಿಂದ ತಲೆಯವರೆಗೆ ಲೇಪಿಸಿಕೊಂಡ ವಿಭೂತಿ, ನರೆತಲೆ, ಸುಕ್ಕುಗಟ್ಟಿದ ಮೈ, ಜಟೆಯಲ್ಲಿದ್ದ ಚಂದ್ರಕಳೆ ಕೊಡೆಯಾಗಿ, ಹಿಡಿದಿರುವ ತ್ರಿಶೂಲವು ಕೊಡೆಯ ಕಾವಾಗಿ, ತುದಿಯಲ್ಲಿ ತಲೆಬುರುಡೆಯುಳ್ಳ ಶಿವನ ಗದೆ ಉರುಗೋಲಾಗಿ, ಆಭರಣದಲ್ಲಿನ ಒಂದು ಸರ್ಪವು ಪ್ರಮಾಣಪತ್ರವಾಗಿ, ಕಮಲಜ ಶಿರವು ಕಮಂಡಲವಾಗಿ, ಹುಲಿದೊಗಲು ಗಜಚರ್ಮಗಳು ಉಚ್ಚ ಹಾಗೂ ಹೊದೆದ ಪಂಚೆಯಾಗಿ, ಮೆಟ್ಟಿದ ನಾಗಾಸುರ ಎಂಬ ರಾಕ್ಷಸ ಪಾದರಕ್ಷೆಯಾಗಿ, ಕಟ್ಟಿದ ಶಿರೋಮಾಲೆ ಜಪಮಾಲೆಯಾಗಿರುವಂತಹ ವೇಷವನ್ನು ಶಿವನು ಧರಿಸಿದನು. ಮಕ್ಕಳೇ, 3ನೇ ಪ್ರಶ್ನೆ ನೋಡುವ. ಮದುವೆ ಮನೆಯಲ್ಲಿ ವೃದ್ಧನು ಮಾಡಿದ ಅವಾಂತರಗಳಾವುವು? ಉತ್ತರ: ಪುಣ್ಯವೇ ಹಣ್ಣಾದಂತೆ ಶಿವನು ವೃದ್ಧವೇಷ ಧರಿಸಿ ನಂಬಿಯಣ್ಣನ ಮದುವೆಯ ಮಂಟಪಕ್ಕೆ ಆಗಮಿಸುತ್ತಾನೆ. ಕೆಮ್ಮುತ್ತಾ ಗೊರಗುಟ್ಟುತ್ತಾ ಶಿಥಿಲಾಕ್ಷರಗಳಿಂದ ನಮಃ ಶಿವಾಯ ಎನ್ನುತ್ತಾ ನಡುಗುತ್ತಾ ಕೋಲನೂರುತ್ತಾ ಸಾಲಾಗಿ ಇಟ್ಟಿದ್ದ ತುಪ್ಪದ ಕೊಡಗಳಲ್ಲಿ 4 ಎಡಹುತ್ತಾ ಕುಳಿತವರ ಮುಖ, ಕಣ್ಣಿಗೆ, ದೇಹಕ್ಕೆ ತುಪ್ಪವನ್ನು ರಾಚುತ್ತಾ ಗಳಿಗೆ ಬಟ್ಟಲ ಮೇಲೆ ಬಿದ್ದು ಅದನ್ನು ಮುರಿದು ಹಾಕಿ ಹೊನ್ನ ಕಳಸದ ಮೇಲೆ ಬಿದ್ದು ಅಕ್ಷತೆಗಳನ್ನು ಚೆಲ್ಲಿ ಜೋಯಿಸರು ಕೋಪದಿಂದ ಎದ್ದು ಹೋಗುವಂತಹ ಅವತಾರಗಳನ್ನು ವೃದ್ಧ ಮಹೇಶ್ವರನು ಮಾಡಿದನು. ನಂತರ ಮೂರ್ಛೆ ಹೋದಂತೆ ಬಿದ್ದಿದ್ದ ಅವನನ್ನು ಎಲ್ಲರೂ ಸುತ್ತುವರಿದು ನೀರು ಹಾಕಿ ಎಚ್ಚರಿಸಿ ನಿಲ್ಲಿಸಿದ ಕೂಡಲೇ ಅವನು ತುಪ್ಪದ ಕೊಡದ ಮೇಲಲ್ಲದೆ ಬೇರೆಲ್ಲಿಗೂ ಬೀಳುತ್ತಿರಲಿಲ್ಲ. ಎಲ್ಲರೂ ಮೆಲ್ಲಗೆ ಅವನ ಕೈಯನ್ನು ಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲಗೆ ಇಳಿಸಿದರು. ಅವರು ಇವನನ್ನು ಒಳಗೆ ಬಿಡಬೇಡವೆಂದು ದ್ವಾರಪಾಲಕನಿಗೆ ಹೇಳಿ ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ವೃದ್ಧ ಮಹೇಶ್ವರನು ಅವರಿಗಿಂತ ಮುನ್ನವೇ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳಿರನ್ನು ಕಿತ್ತು ಬಿಸಾಡುತ್ತಾ ಶಿವ ಶಿವ ಎಂದು ಕೂಗುತ್ತಾ ಅವಾಂತರ ಮಾಡಿದನು. ಮಕ್ಕಳೇ, ಈಗ ಈ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ: ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೇನ್. ಉತ್ತರ: ಆಯ್ಕೆ: ಈ ವಾಕ್ಯವನ್ನು ಹರಿಹರ ಮಹಾಕವಿಯು ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಂಡಿರುವ ಹರಲೀಲೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದರ ಸಂದರ್ಭ ಹೀಗಿದೆ. ವಿವಾಹ ತತ್ಪರನಾಗಿ ನಂಬಿಯಣ್ಣನು ವನದಲ್ಲಿರುತ್ತಿರುವಾಗ ಕೈಲಾಸಪುರದ ಅರಮನೆಯಲ್ಲಿ ಅಪರಿಮಿತಿ ಪರಿವಾರ ಸಹಿತನಾಗಿ ಇದ್ದ ಪರಶಿವನು ಗಿರಿಜೆಗೆ ಇಂತೆಂದನು: ದೇವಿ,
ಕೇಳು. ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರುಳ್ಳವನಾಗಿ ಸಂಸಾರದ ಕೋಟಲೆಗೆ ಸಿಲುಕಿ ಕೆಟ್ಟು ಹೋಗಲು ಅನುವಾಗಿದ್ದಾನೆ. ಇತ್ತ ನಿನ್ನ ಆ ರುದ್ರಕನ್ಯಕೆಯರು ತಿರುವತ್ತಿಯೂರಿನಲ್ಲಿ ರುದ್ರಕನ್ಯಕೆಯರಾಗಿ ಜನಿಸಿ ಬಂದಿದ್ದಾರೆ. ಅವರ ವಿವಾಹದಲ್ಲಿ ಶಿವನು ಲೀಲೆ ಪ್ರಕಟಿಸಿ ಸಕಲ ಸುಖವನ್ನೂ ಪೂಜೆಯಾಗಿ ಕೈಕೊಂಡು ಬರುತ್ತೇನೆ ಎನ್ನುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವೂ ಬರುವುದು. ಸ್ವಾರಸ್ಯ: ಭಕ್ತರಕ್ಷಕನಾದ ಶಿವನು ಭೂಲೋಕಕ್ಕೆ ಹೋಗಿ ನಂಬಿಯಣ್ಣನಿಂದ ಸಕಲ ಸುಖವನ್ನು ಪೂಜೆಯಾಗಿ ಪಡೆದು ಬರುವುದಾಗಿ ಹೇಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಎರಡನೇ ಪ್ರಶ್ನೆ, ನೀನತ್ಯಂತ ಕರುಣಿ. ಇದರ ಆಯ್ಕೆ: ಈ ವಾಕ್ಯವನ್ನು ಹರಿಹರ ಮಹಾಕವಿಯು ರಚಿಸಿರುವ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೈಲಾಸಪುರದ ಅರಮನೆಯಲ್ಲಿ ಒಂದು ದಿನ ಪರಿವಾರ ದೇವತೆಗಳು ಸಮೇತನಾಗಿ ಇರುವ ಶಂಕರನು ಗಿರಿಜೆಗೆ, ದೇವಿ ಕೇಳು, ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ನಾಮವುಳ್ಳವನಾಗಿ ಸಂಸಾರದ ಸಂಕೋಲೆಯಲ್ಲಿ ಬಿಗಿಯಲ್ಪಟ್ಟು ಕೆಟ್ಟು ಹೋಗಲಣಿಯಾಗಿದ್ದಾನೆ. ನಾನು ಆ ಮದುವೆಗೆ ಹೋಗಿ ಲೀಲೆ ತೋರಿಸಿ ಬರುತ್ತೇನೆ ಎಂದಾಗ ಗಿರಿಜೆಯು ತಾನು ಬರುವುದಾಗಿ ಹೇಳುತ್ತಾಳೆ. ಆಗ ಶಿವನು ತಾನು ತೋರುವ ಲೀಲೆಯು ಕಠಿಣತರವಾದದ್ದು, ನೀನು ನೋಡಿದರೆ ಅತ್ಯಂತ ಕರುಣಿ ಎನ್ನುವ ಸಂದರ್ಭದಲ್ಲಿ ಶಿವನು ಮೇಲಿನ ವಾಕ್ಯವನ್ನು ನುಡಿಯುತ್ತಾನೆ. ಸ್ವಾರಸ್ಯ: ಗಿರಿಜೆಯು ಅತ್ಯಂತ ಕರುಣಾಮಯಿ ಎಂದು ತಿಳಿದು ಶಿವನು ತಾನೊಬ್ಬನೇ ಕಠಿಣತರವಾದ ಲೀಲೆ ಮಾಡಲು ಹೋಗುತ್ತಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಮಕ್ಕಳೇ, ಮೂರನೇ ಪ್ರಶ್ನೆ, ಪುಣ್ಯಂ ಪಣ್ಣಾದಂತೆ. ಇದರ ಆಯ್ಕೆ: ಈ ವಾಕ್ಯವನ್ನು ಹರಿಹರ ಮಹಾಕವಿಯು ರಚಿಸಿರುವ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಂಬಿಯಣ್ಣನ ವಿವಾಹ ಮಂಟಪಕ್ಕೆ ಆಗಮಿಸಲಿರುವ ಪರಶಿವನು ಧರಿಸಿದ ವೇಷ ನಿಜಕ್ಕೂ ವಿಚಿತ್ರಮಯವಾಗಿತ್ತು. ಅಪಾದ ಮಸ್ತಕದವರೆಗೆ ಭಸ್ಮಲೇಪನ, ನರೆತ ತಲೆಕೂದಲು, ಸುಕ್ಕುಗಟ್ಟಿದ ಮೈ, ದಿಂಡ ಕಮಂಡಲ, ಪಾದರಕ್ಷೆ, ಆಗಾಗ ಕೆಮ್ಮುತ್ತಾ ಗೋರ್ ಗೋರ್ ಎಂದು ಸದ್ದು ಮಾಡುತ್ತಾ ಬರುತ್ತಿರುವಂತಹ ಶಿವನನ್ನು ನೋಡಿ ಪುಣ್ಯವೇ ಹಣ್ಣಾದಂತೆ ಇದ್ದನು ಎಂದು ಕವಿ ವರ್ಣಿಸಿದ್ದಾನೆ. ಸ್ವಾರಸ್ಯ ನೋಡುವ: ವೃದ್ಧ ಮಹೇಶ್ವರನ ಆ ವೇಷವನ್ನು ಪುಣ್ಯ ಹಣ್ಣಾದಂತೆ ಎಂದು ಕವಿ ವರ್ಣಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ನಾಲ್ಕನೇ ಪ್ರಶ್ನೆ, ಈ ವೃದ್ಧಂ ಕಿರುಕುಳನಲ್ಲ. ಆಯ್ಕೆ: ಈ ವಾಕ್ಯವನ್ನು ಹರಿಹರ ಮಹಾಕವಿಯು ರಚಿಸಿರುವ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವೇಷಧಾರಿಯಾದ ವೃದ್ಧ ಶಿವನು ನಂಬಿಯಣ್ಣನ ವಿವಾಹ ಮಂಟಪದಲ್ಲಿ ಕೋಲೂರಿಕೊಂಡು ನಡುಗುತ್ತಾ ಹೆಜ್ಜೆ ಹೆಜ್ಜೆಗೆ ಕೆಮ್ಮುತ್ತಾ ಕೂರುತ್ತಾ ಸಾಲಾಗಿ ಇರಿಸಿದ ತುಪ್ಪದ ಗಡಿಗೆಗಳಲ್ಲಿ ನಾಲ್ಕೆರಡನ್ನೆಡವಿ ಬಿದ್ದನು. ಗಳಿಗೆ ಬಟ್ಟಲ ಹೊಂಗಡಸಗಳನ್ನು ಮುರಿಯುತ್ತಾ ದೊಪ್ಪೆಂದು ಬಿದ್ದನು. ಸಾವನ್ನೇ ಎತ್ತುವಂತೆ ಸುತ್ತಲಿದ್ದವರು ಅವನನ್ನು ಎತ್ತಿ ಮಂಟಪದ ಹೊರಗಿಳಿಸಿ ಬರುವಷ್ಟರಲ್ಲಿ ಮತ್ತೆ ಒಳಗೆ ಬಂದಾಗ ಈ ವೃದ್ಧನು ಸಾಮಾನ್ಯನಲ್ಲ ಎಂದು ಸುತ್ತಲೂ ಇದ್ದ ಜನರು ಮಾತನಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವೂ ಬಂದಿದೆ. ಸ್ವಾರಸ್ಯ ನೋಡುವ: ಈ ವೃದ್ಧನು ಸಾಮಾನ್ಯನಲ್ಲ, ಯಾರೋ ಪವಾಡ ಪುರುಷನಿರಬೇಕೆಂದು ಜನರು ಚಿಂತನೆ ಮಾಡಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮಕ್ಕಳೇ, ಈಗ ಓಮೇನ್ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಹರಿಹರನ ಕಾಲ ಡ್ಯಾಶ್ 1160, 1360, 1200, 1460. ಸರಿಯಾದ ಉತ್ತರ ಯಾವುದು? 1200. ಎರಡನೇ ಪ್ರಶ್ನೆ ನೋಡುವ: ವೃದ್ಧ ಮಹೇಶ್ವರನ ಡ್ಯಾಶ್ ಕೊಡದ ಮೇಲೆ ಬಿದ್ದನು. ಆಯ್ಕೆ ನೋಡಿ: ಎಣ್ಣೆಯ, ಹಾಲಿನ, ತುಪ್ಪದ, ಮಜ್ಜಿಗೆ. ಸರಿಯಾದ ಆಯ್ಕೆ ತುಪ್ಪದ ಕೊಡದ ಮೇಲೆ ಬಿದ್ದನು. ಮೂರನೇ ಪ್ರಶ್ನೆ, ಹರಲೀಲೆ ಕಾವ್ಯ ಭಾಗವನ್ನು ಡ್ಯಾಶ್ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಬಸವರಾಜ ದೇವರ ರಗಳೆ, ನಂಬಿಯಣ್ಣನ ರಗಳೆ, ಗುಂಡಯ್ಯನ ರಗಳೆ, ಅಕ್ಕ ಮಹಾದೇವಿ ರಗಳೆ.
ಸರಿಯಾದ ಆಯ್ಕೆ ಯಾವುದು? ನಂಬಿಯಣ್ಣನ ರಗಳೆ. 4ನೇ ಪ್ರಶ್ನೆ, ವೃದ್ಧ ಮಹೇಶ್ವರನು ಕೈಲಾಸದಿಂದ ಡ್ಯಾಶ್ಗೆ ಬಂದನು. ಆಯ್ಕೆ ಮಣವಂದ ಪುತ್ತೂರು, ತಿರುವಾರೂರು, ತಿರುವತ್ತಿಯೂರು, ಕೈಲಾಸಪುರ. ಸರಿಯಾದ ಆಯ್ಕೆ ಯಾವುದು? ಮಣವಂದ ಪುತ್ತೂರು. ಮಕ್ಕಳೇ, ಈಗ ಓಮೇನ್ ಹೊಂದಿಸಿ ಬರೆಯಿರಿ. ಮೊದಲನೇದು ಪುಷ್ಪದತ್ತ, ಆ ಪಟ್ಟಿಯಲ್ಲಿರ್ತಕ್ಕಂತಹ ಪದಕ್ಕೆ ಬಾಪಟ್ಟಿಯಲ್ಲಿ ನಂಬಿಯಣ್ಣ ಸರಿಯಾದ ಆಯ್ಕೆ. ಪುಷ್ಪದತ್ತ ನಂಬಿಯಣ್ಣ. 2ನೇ ಪ್ರಶ್ನೆ, ರುದ್ರಕನ್ನಿಕೆಯರು ಪರವೇ ಸಂಕಿಲೆ. 3ನೇದು ಚೋಳದೇಶ ಮಣಮಂದ ಪುತ್ತೂರು. 4ನೇದು ಕದ ಅಂದರೆ ಬಾಗಿಲು. 5ನೇ ಪ್ರಶ್ನೆ, ಗಿರಿಜೆ ಪಾರ್ವತಿ. ಮಕ್ಕಳೇ, ಈಗ ಭಾಷಾ ಚಟುವಟಿಕೆ. ಮೊದಲನೇದು ಆಮೇನ್, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ ಯಾವುದು ನೋಡುವ? ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ. ಮಕ್ಕಳೇ, ಇಲ್ಲಿ ಸೂತ್ರವನ್ನು ಗಮನಿಸಿ. ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ. ಉದಾಹರಣೆ, ಅಕ್ಕ ತಂಗಿಯನ್ನು ಕರೆದಳು. ಮಕ್ಕಳೇ, ಕರ್ತರಿ ಪ್ರಯೋಗ ಅಂತ ಅನ್ನಿಸ್ಕೋಬೇಕಂತಂದರೆ ಕರ್ತರಿ ಮೊದಲಲ್ಲಿ ಕಂಡು ಬರಬೇಕು. ಹಾಗಾಗಿ ಅದು ಕರ್ತರಿ ಪ್ರಯೋಗ. ಇದು ಸಿಂಪಲ್ ಆಗಿ ನೀವು ತಿಳ್ಕೋಬಹುದು. 2ನೇ ಪ್ರಶ್ನೆ ಮಕ್ಕಳೇ, ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು? 2 ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳೇ ವಿದ್ಯಾರ್ಥಕ ಕ್ರಿಯಾಪದಗಳು. ಉದಾಹರಣೆ ನೋಡಿ, ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. 2ನೇ ಉದಾಹರಣೆ, ಕ್ರೀಡಾಪಟುಗಳಿಗೆ ಜಯವಾಗಲಿ. ಸೊ ಇಲ್ಲಿ ನೋಡಬಹುದು ನಾವು ಆಶೀರ್ವಾದ ಕೊಡ್ತಕ್ಕಂತಹ ಕ್ರಿಯಾಪದ ಜಯವಾಗಲಿ ಅನ್ನುವಂಥದ್ದು. ಸೊ ಹಾಗಾಗಿ ಇದು ವಿದ್ಯಾರ್ಥಕ ಕ್ರಿಯಾಪದ ಅಂತ ಅನ್ನಿಸ್ಕೊಳ್ಳುತ್ತದೆ. ಈಗ 3ನೇ ಪ್ರಶ್ನೆ, ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸೂತ್ರ ಗಮನಿಸಿ ಮಕ್ಕಳೇ. ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳು. ಉದಾಹರಣೆ, ಅವರು ನಾಳೆ ಬರಬಹುದು. ನಾಳೆ ನಾನು ಹೋದೇನು. ಇಲ್ಲಿ ಬರಬಹುದು ಅನ್ನುವಂಥದ್ದು ಒಂದು ಊಹೆ. ನಾಳೆ ಬರಬಹುದು ಅನ್ನುವಂತಹ ಪದ ಇಲ್ಲಿ ನಮಗೆ ಸಂಭವನಾರ್ಥಕ ಕ್ರಿಯಾಪದ ಅಂತ ಅನಿಸಿಕೊಳ್ಳುತ್ತದೆ. ಹಾಗೆ ಹೋದೇನು, ಅದು ಸಹ ಸಂಭವನಾರ್ಥಕ ಕ್ರಿಯಾಪದ ಅಂತ ಅನಿಸಿಕೊಳ್ಳುತ್ತದೆ. ಈಗ ಆಮೇನ್ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ. ಸೊ ಸರಿಯಾದ ಆಯ್ಕೆ ಉಂಟು ಮಾಡಲಿ. 2ನೇ ಪ್ರಶ್ನೆ, ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ. ತಿನ್ನನು, ತಿನ್ನಲಿ, ತಿನ್ನುತ್ತಾನೆ, ತಿಂದಾನು. ಇದಕ್ಕೆ ಸರಿಯಾದ ಆಯ್ಕೆ ಯಾವುದು? ತಿನ್ನನು. 3ನೇ ಪ್ರಶ್ನೆ, ಇದು ಈ ಗುಂಪಿಗೆ ಸೇರದ ಪದವಾಗಿದೆ. ಈ ಗುಂಪಿಗೆ ಈ ಪದ ಸೇರುವುದಿಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ಳೋಣ. ಯಾವುದಾದ್ರು ನೋಡೋಣ. ಉತ್ಸಾಹ, ಉಪಮ, ಮಂದಾನಿಲ, ಲಲಿತಾ. ಇದಕ್ಕೆ ಸರಿಯಾದ ಉತ್ತರ ಉಪಮ. 4ನೇ ಪ್ರಶ್ನೆ, ಎಳಸಿರ್ಪ ಈ ಪದದ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಆಯ್ಕೆಯಲ್ಲಿ ಎಳೆಯದಾಗಿರುವ, ಮಿತಿಯಿಲ್ಲದ, ರುಚಿಯಾದ, ಸುತ್ತುವರಿದಿರುವ. ಇದಕ್ಕೆ ಸರಿಯಾದ ಆಯ್ಕೆ ಸುತ್ತುವರಿದಿರುವ. ಈಗ ಈ ಮೇನ್ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರು ಬರೆದು ಲಕ್ಷಣ ಬರೆಯಿರಿ ಅಂತ ಕೇಳಿದ್ದಾರೆ. ಹೀಗಿದೆ ಪ್ರಶ್ನೆ. ರಸಫಲಂಗಳನ ರಸುತ್ತೀರ್ಪ ಶುಕ ನಿಕರಮಂ, ಪೊಸಪೂವ ನೆಳೆಸಿರ್ಪ ಮಧುಕರ ಪ್ರಕರಮಂ. ಲಘು ಹಾಗೂ ಗುರುವನ್ನು ಗುರುತಿಸುವುದು ಹೇಗೆ, ಅದರ ಬೆಲೆ ಹೇಗೆ ಕಂಡುಹಿಡಿಯುವುದು ಹಾಗೂ ಅದರ ಗಣ ವಿಭಾಗಗಳನ್ನು ಹೇಗೆ ಮಾಡಿ ಪ್ರಸ್ತಾರ, ಇವನ್ನೆಲ್ಲ ನಾನು ಬಹಳ ಸೊಗಸಾಗಿ ನಿಮಗೆ ಕಳೆದ ವಿಡಿಯೋನಲ್ಲಿ ಸಹ ಹೇಳಿಕೊಟ್ಟಿದ್ದುಂಟು. ಸೊ ನೀವೆಲ್ಲ ಅದನ್ನು ಒಮ್ಮೆ ನೋಡಿಕೊಂಡು ಬರಬಹುದು.
ಮಕ್ಕಳೇ, ಈ ಸುಂದರ ಪದ್ಯದಲ್ಲಿ ಪ್ರತಿ ಪಾದದಲ್ಲೂ ಎಷ್ಟು ಮಾತ್ರೆಗಳುಂಟು ಅಂತಂದರೆ, ಪ್ರತಿ ಪಾದದಲ್ಲೂ ಐದೈದು ಮಾತ್ರೆಗಳು ಹಾಗೂ ಅದರ ಎಷ್ಟು ಗಣಗಳನ್ನ ನೋಡ್ತಿದ್ದೀವಿ ನಾವು ಅಂತಂದರೆ 1 2 3 4 ಗಣಗಳು. ಸೊ ಹಾಗಾಗಿ ಪ್ರತಿ ಪಾದದಲ್ಲೂ 5 ಮಾತ್ರೆಗಳ 4 ಗಣಗಳಿದ್ದು ಎರಡೆರಡು ಸಾಲುಗಳಲ್ಲಿ ಪ್ರಾಸಗಳಿರುವಂತೆ ರಚಿಸಲ್ಪಟ್ಟ ರಗಳೆ. ಇದನ್ನು ನಾವು ಯಾವ ರಗಳೆ ಅಂತ ಹೆಸರನ್ನು ಕರಿತೇವೆ ಅಂತಂದರೆ ಲಲಿತ ರಗಳೆ. ಸೊ ಹಾಗಾಗಿ ಲಲಿತ ರಗಳೆ ಲಕ್ಷಣವನ್ನು ಗಮನಿಸಿ ಮಕ್ಕಳೇ. ಲಲಿತ ರಗಳೆ ಲಕ್ಷಣ ಹೀಗಿದೆ: ಪ್ರತಿ ಪಾದದಲ್ಲೂ 5 ಮಾತ್ರೆಗಳ 4 ಗಣಗಳಿದ್ದು ಎರಡೆರಡು ಸಾಲುಗಳಲ್ಲಿ ಪ್ರಾಸಗಳಿರುವಂತೆ ರಚಿಸಲ್ಪಟ್ಟ ರಗಳೆಯೇ ಲಲಿತ ರಗಳೆ. ಸೊ ಇಲ್ಲಿ ಪ್ರಾಸ ಕೂಡ ನೋಡ್ಬೋದು, ನಿಕರಮಂ ಪ್ರಕರಮಂ. ಮಕ್ಕಳೇ, ಈಗ ಈ ಮೇನ್ ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ. ಮೊದಲನೇದು ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಸೊ ರಾಷ್ಟ್ರೀಯ ಹಬ್ಬ ಅಂತಂದರೆ ಯಾವ ಜಾತಿ, ಯಾವ ಮತ, ಯಾವ ಧರ್ಮ ತಾರತಮ್ಯವಿಲ್ಲದೆ ಎಲ್ಲರೂ ಒಂದೇ ಅನ್ನುವ ಭಾವನೆಯಲ್ಲಿ ನಾವು ಆಚರಿಸಲ್ತಕ್ಕಂಥದ್ದು. ಸೊ ಹಾಗಾಗಿ ಮಕ್ಕಳೇ ಇದನ್ನು ಹೀಗೆ ಬರಿಬಹುದು: ಹಬ್ಬ ಎಂಬ ಶಬ್ದವು ಪರ್ವ ಎಂಬುದರಿಂದ ಆವಿರ್ಭವಿಸಿದೆ. ವಿಶ್ವದ ರಾಷ್ಟ್ರಗಳಲ್ಲಿ ಹಬ್ಬ ಎಂಬ ಪದಕ್ಕೆ ಭಾರತದಲ್ಲಿ ವಿಶೇಷವಾದ ಮಹತ್ವವಿದೆ. ಧಾರ್ಮಿಕ ಹಬ್ಬಗಳು ಆಯಾ ಜಾತಿಗನುಗುಣವಾಗಿ ಕೆಲವು ಜಾತಿ ಅಥವಾ ಕೆಲವು ಧರ್ಮದವರಿಗೆ ಮಾತ್ರ ಆಚರಿಸುತ್ತಾರೆ. ಆದರೆ ರಾಷ್ಟ್ರೀಯ ಹಬ್ಬಗಳು ಯಾವ ಜಾತಿ, ಮತ, ಧರ್ಮದ ತಾರತಮ್ಯವಿಲ್ಲದೆ ಎಲ್ಲರೂ ಒಂದೇ ಎನ್ನುವ ಮನೋಭಾವನೆಯಿಂದ ಒಗ್ಗಟ್ಟಿನ ಸಂದೇಶವನ್ನು ಹಾಗೂ ಸಂತೋಷದಿಂದ ದೇಶಭಕ್ತಿಯು ಹೊಸ ಚೈತನ್ಯ ಉಲ್ಲಾಸ ಮೂಡುತ್ತದೆ. ಪ್ರತಿಯೊಂದು ದೇಶದಲ್ಲಿಯೂ ಆಯಾ ಕಾಲದಲ್ಲಿ ಆಚರಿಸಲ್ಪಡುತ್ತದೆ. ರಾಷ್ಟ್ರೀಯ ಹಬ್ಬಗಳ ವಿಧಿವತ್ತಾದ ಆಚರಣೆಯಿಂದ ದೇಶ ಪ್ರೇಮಿಗಳಿಗೆ ತಮ್ಮ ದೇಶ ಸೇವೆಯ ಫಲವಾಗಿ ರಾಷ್ಟ್ರ ಗೌರವಗಳನ್ನು ನೀಡಿ ಸನ್ಮಾನಿಸುತ್ತಾರೆ. ಭಾರತದಲ್ಲಿ ಆಚರಿಸಲ್ಪಡುವ ರಾಷ್ಟ್ರೀಯ ಹಬ್ಬಗಳೆಂದರೆ ಜನವರಿ 26 ಗಣರಾಜ್ಯೋತ್ಸವ, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಅಕ್ಟೋಬರ್ 2 ಗಾಂಧಿ ಜಯಂತಿ ಎಂದು ಎನಿಸಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕಾನೇಕ ರಾಷ್ಟ್ರಪ್ರೇಮಿಗಳು ತಮ್ಮ ಅಮರವಾದ ತ್ಯಾಗದಿಂದ ವೀರಮರಣ ಹೊಂದಿ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದಾರೆ. ಶಾಂತಿ, ಸತ್ಯ ಹಾಗೂ ಅಹಿಂಸೆಯ ದಾರಿಯಲ್ಲಿ ನಡೆದು ದೇಶ ಸೇವೆಯೇ ಈಶ ಸೇವೆ ಎಂಬ ದೃಢ ನಂಬಿಕೆಯಿಂದ ವಂದೇ ಮಾತರಂ ಎಂಬ ಮಂತ್ರದಿಂದ ದೇಶವನ್ನು ಪರಕೀಯರ ಆಡಳಿತದಿಂದ ಮುಕ್ತಗೊಳಿಸಿದರು. ಈ ಪರಿಕಲ್ಪನೆಯು ಇಂದಿನ ಜನಾಂಗದ ಮಕ್ಕಳಲ್ಲಿ ನಾವು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಮೂಲಕ ದೇಶಭಕ್ತಿ ಬೆಳೆಸುವುದರಿಂದ ನಾವು ರಾಷ್ಟ್ರೀಯ ಹಬ್ಬಗಳ ಮಹಾತ್ಮೆಯನ್ನು ಅವರ ಸಹೃದಯದಲ್ಲಿ ಜಾಗೃತಿ ಮೂಡಿ ಬರುವುದು ಸಂತೋಷದ ಸಂಗತಿಯಾಗಿದೆ. ಈಗ ಎರಡನೇದು ರಾಷ್ಟ್ರೀಯ ಭಾವೈಕ್ಯ. ಇದನ್ನು ಹೇಗೆ ಬರೀಬಹುದು: ರಾಷ್ಟ್ರೀಯ ಭಾವೈಕ್ಯತೆಯು ರಾಷ್ಟ್ರದ ಏಕತೆ ಮತ್ತು ಜನರಲ್ಲಿ ನಾವು ಈ ರಾಷ್ಟ್ರಕ್ಕೆ ಸೇರಿದವರೆಂಬ ಭಾವನೆಯನ್ನು ಸೂಚಿಸುತ್ತದೆ. ರಾಷ್ಟ್ರ ರಚನೆಯಲ್ಲಿ ರಾಷ್ಟ್ರೀಯ ಭಾವನೆಯು ಪ್ರವರ್ತನೆಯು ಯಾವುದೇ ದೇಶದ ರಾಷ್ಟ್ರನೀತಿಯ ಭಾಗವಾಗಿದೆ. ಬೆಂಜಮಿನ್ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನ್ಯೋನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಿಕೆ ಆಗಿದೆ. ಸರಳವಾಗಿ ಹೇಳುವುದಾದರೆ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಜನರಲ್ಲಿ ತಾವೆಲ್ಲ ಒಂದು ಎಂಬ ಭಾವನೆ. ರಾಷ್ಟ್ರೀಯ ಐಕ್ಯತೆ ಎಲ್ಲಕ್ಕಿಂತ ಮಿಗಿಲಾಗಿ ತಾವು ಈ ರಾಷ್ಟ್ರದವರು ಎಂಬ ಭಾವನೆಯು ಮೂಡುವ ಪ್ರಕ್ರಿಯೆಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯು ಮಹತ್ವ ಪಡೆದಿದೆ. ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣಗಳನ್ನು ನೋಡುವ. ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಕ್ರಿಯೆಯಲ್ಲಿ ದೇಶವೊಂದರ ಜನರು ನಾವು ಎಂಬ ಭಾವನೆಯನ್ನು ಬೆಳೆಸಿಕೊಂಡು ಒಗ್ಗಟ್ಟಿನಿಂದ ಇರುತ್ತಾರೆ. ರಾಷ್ಟ್ರನಿಷ್ಠೆಯು ಇತರ ಎಲ್ಲ ನಿಷ್ಠೆಗಳಿಗಿಂತ ದೊಡ್ಡದು. ದೇಶ ವಿಭಜಕ ಶಕ್ತಿಗಳು ಮತ್ತು ವಿಚ್ಛಿದ್ರಕಾರಿ ಶಕ್ತಿಗಳನ್ನು ದೂರೀಕರಿಸುತ್ತದೆ. ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಅಂಶಗಳಿಂದ ಐಕ್ಯತೆಯನ್ನು ಸಾಧಿಸುವುದು. ಆದರ್ಶಮಯ ಗುರಿಗಳಾದ ಧರ್ಮನಿರಪೇಕ್ಷತೆ ಮತ್ತು ಪ್ರಜಾಸತ್ತೆಗಳನ್ನು ಸಾಧಿಸುವುದು ರಾಷ್ಟ್ರೀಯ ಭಾವೈಕ್ಯತೆಯ ವಿಶಾಲ ಉದ್ದೇಶವಾಗಿದೆ.
ಮಕ್ಕಳೇ, ಇಲ್ಲಿಗೆ ಹರಲೀಲೆ ಗದ್ಯಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ನೀವೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮುಂದಿನ ಪದ್ಯಪಾಠದಲ್ಲೇ ಸಿಗ್ತೇನೆ. ಅಲ್ಲಿ ತನಕ ನಮಸ್ಕಾರ.